ಹೊಸಂಗಡಿ ಅಂಗಡಿ ಪದವಿನ ಎಚ್ಪಿ ಕ್ವಾರ್ಟರ್ಸ್ನ ಶೇಖ್ ಸರ್ಫುದ್ದೀನ್ ಮುಸ್ಲಿಯಾರ್ ಅವರಿಗೆ ತಂಡವೊಂದು ಹಲ್ಲೆ ಮಾಡಿದ ಘಟನೆಗೆ ಸಂಬಂಧಿಸಿ ಮಂಜೇಶ್ವರದ ಮುಸ್ಲಿಂ ಯೂತ್ ಲೀಗ್ ವತಿಯಿಂದ ಹೊಸಂಗಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು. ಮುಸ್ಲಿಂ ಯೂತ್ ಲೀಗ್ ಮಂಜೇಶ್ವರದ ಅಧ್ಯಕ್ಷ ಮುಕ್ತಾರ್ ಎ ಅಧ್ಯಕ್ಷತೆ ವಹಿಸಿದ್ರು. ಯೂತ್ ಲೀಗ್ ರಾಜ್ಯ ಕಾರ್ಯದರ್ಶಿ ಎಕೆಎಂ ಅಶ್ರಫ್ ಪ್ರತಿಭಟನಾ ಧರಣಿಯನ್ನು ಉದ್ಘಾಟಿಸಿದರು. ನೇತಾರರಾದ ರಹಮತುಲ್ಲಾ ಸಾಹಿಬ್, ಅಬ್ದುಲ್ಲಾ ಕಜೆ, ಮೊಯ್ದೀನ್ ಪಿಯಾ, ಸೈಫುಲ್ಲಾ ತಂಗಳ್, ಗೋಲ್ಡನ್ ರಹಮಾನ್, ಮುಸ್ತಫಾ ಉದ್ಯಾವರ ಮೊದಲಾದವರು ಪ್ರತಿಭಟನೆಗೆ ಮುಂದಾಳತ್ವ ನೀಡಿದರು. ಅದೇ ರೀತಿ ಮುಸ್ಲಿಯಾರ್ನ ಹಲ್ಲೆಯನ್ನ ಖಂಡಿಸಿ ಎಸ್ಡಿಪಿಐ ಮಂಜೇಶ್ವರ ವಲಯ ಸಮಿತಿ ಹೊಸಂಗಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹಲ್ಲೆಗೈದ ಆರೋಪಿಗಳನ್ನು ಹಾಗೂ ಹಲ್ಲೆಗೆ ಗೂಢಾಲೋಚನೆ ನಡೆಸಿದವರನ್ನು ಕೂಡ ಕಾನೂನಿನ ಮುಂದೆ ತರಬೇಕೆಂದು ಕಾನೂನು ಪಾಲಕರನ್ನ ಎಸ್ಡಿಪಿಐ ನೇತಾರರು ಒತ್ತಾಯಿಸಿದರು. ಇನ್ನು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಅಂಗಡಿ ಪದವು ಪರಿಸರ ನಿವಾಸಿ ಮುಖೇಶ್ ಸಹಿತ 6 ಮಂದಿಯ ವಿರುದ್ಧ ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ. ഇവിടുത്തെ ഹിന്ദുക്കളുടെയും മുസ്ലിമുകളുടെയും ഐക്യം ഉയർത്തിപ്പിടിച്ചുകൊണ്ടുള്ള പോരാട്ടമാണ് ഞങ്ങളുടെ പൂർവികരായ നേതാക്കന്മാർ കാണിച്ചു തന്നിട്ടുള്ളത്. ഇന്നും ഞങ്ങളുടെ നേതാക്കന്മാർ കാണിക്കുന്നത്